ವೀಕ್ಷಕರೇ, ನಟೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಅಡುಗೆಯು ಕೂಡ ಒಂದು ಕಲೆ. ಸೊ ಇದನ್ನು ಕಲಿಬೇಕು ಅಂತ ಹೇಳಿದರೆ ಬಾಣಸಿಗರಿಂದಲೇ ಕಲಿಬೇಕು. ಹಾಗಾಗಿ ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ಶೆಫ್ ನಿಶ್ ಅವರು ನಮ್ಮ ಜೊತೆಗಿದ್ದಾರೆ. ಯಾವೆಲ್ಲ ರುಚಿಕರವಾದಂಥ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಾರೆ, ಬನ್ನಿ ಕೇಳೋಣ. ಎಸ್ ನಿಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಒಂದು ಕಿಚನ್ಗೆ ಬಂದಿದ್ದೀರಿ, ಯಾವ ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಿದ್ದೀರಿ? ಇವತ್ತು ನಾವು ದೊನ್ನೆ ಬಿರಿಯಾನಿ ಮಾಡೋಣ ಅಂತ ಬಂದಿದ್ದೀವಿ. ಮಂಗಳೂರಲ್ಲಿ ದೊನ್ನೆ ಬಿರಿಯಾನಿ ಈಗ ಸ್ಟಾರ್ಟಿಂಗ್ ಆಗ್ತಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಎಲ್ರಿಗೂ ಗೊತ್ತಿದೆ, ಹಾಗಾಗಿ ಮಂಗಳೂರಿನ ಜನತೆಗೆ ಕೂಡ ದೊನ್ನೆ ಬಿರಿಯಾನಿ ಗೊತ್ತಾಗ್ಲಿ, ಆ ರೆಸಿಪಿ ಯಾವ ಥರ ಇರುತ್ತೆ ಅಂತ ಹೇಳೋಣ ಅಂತ. ಇಲ್ಲಿ ಮಾಡುವಂಥ ಒಂದು ಶೈಲಿಯೇ ಬೇರೆ, ಬ್ಯಾಂಗ್ಳೂರು ಆ ಕಡೆ ಮಾಡುವಂಥ ಶೈಲಿ ತುಂಬ ಬೇರೆ. ಅದರಲ್ಲೂ ಕೂಡ ಮಂಗಳೂರಾಗಿರಲಿ, ಬ್ಯಾಂಗ್ಳೂರಾಗಿರಲಿ, ಹೈದರಾಬಾದ್, ಅದರೆಲ್ಲ ಬೇರೆ ಬೇರೆ ಟೈಪ್ ಆಫ್ ಬಿರಿಯಾನೀಸ್ ಮಾಡ್ತಾರೆ. ಸೊ ನೀವು ಆ ಕಡೆ ಬ್ಯಾಂಗ್ಳೂರು ಸೈಡಿದ್ದು ದೊನ್ನೆ ಬಿರಿಯಾನಿ ಮಾಡ್ತಿದ್ದೀರಿ? ಹೌದು, ಅಂದರೆ ಬ್ಯಾಂಗ್ಳೂರ್ನ ದೊನ್ನೆ ಬಿರಿಯಾನಿ ಇವಾಗ ಮಂಗಳೂರಲ್ಲಿ ಮಾಡ್ತಿದ್ದೀರಿ. ಸೊ ಇನ್ನೊಂದು ರೆಸಿಪಿ ಏನು ರುಚಿಕರವಾದ? ಇನ್ನೊಂದು ಅಂದರೆ ಚಿಕನ್ ಚಾಪ್ಸ್ ಮಾಡ್ತೀವಿ. ಚಿಕನ್ ದೊನ್ನೆ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮಾಡ್ತೀವಿ. ಹೇಗಿದ್ರು ಶೆಫ್ ಅಂತ ಹೇಳ್ತಿದ್ದೀರಿ, ಅದರಲ್ಲೂ ಕೂಡ ಡಿಫ್ರೆಂಟ್ ವೆರೈಟೀಸ್ ನೀವು ಮಾಡ್ಬೋದು. ಸೊ ನಮಗೆ ಇವತ್ತು ಒಂದು 2 ರೆಸಿಪಿ. ಹಾಗಾದರೆ ಇನ್ನು ನಮ್ಮ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ನಿಶ್ ಅವರೇ, ಈಗ ನಮಗೆ ಫಸ್ಟ್ ಯಾವುದು, ಚಿಕನ್ ಚಾಪ್ಸಾ ಚಿಕನ್ ಬಿರಿಯಾನಿನ? ದೊನ್ನೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ದೊನ್ನೆ ಬಿರಿಯಾನಿ ಸ್ಟಾರ್ಟ್ ಮಾಡೋಣ. ಓ ಎಸ್, ಸ್ಟಾರ್ಟ್ ಮಾಡ. ಈಗ ಮೊದಲಿಗೆ ಒಂದು ಕುಕ್ಕರ್ ಬೇಕು. ಓಕೆ, ಸೊ ಗ್ಯಾಸ್ ಆನ್ ಮಾಡ್ಕೊಳ್ಳೋದಲ್ಲ? ಓಕೆ. ಸ್ವಲ್ಪ ಎಣ್ಣೆ ಹಾಕಬೇಕು. ಸೊ ನಮ್ಮ ಕಿಚನಲ್ಲಿ ನಾವು ಬಳಸುವಂಥದ್ದು ನಟೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ A, D, E ಎನ್ರಿಚ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಅದಾದಮೇಲೆ ಶುಂಠಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ಸೊ ಡೈರೆಕ್ಟ್ ಆಯಿಲ್ಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋದಾ ಸ್ಟಾರ್ಟಿಂಗಲ್ಲಿ? ಅಂದರೆ ಬಿಸಿ ಆದಮೇಲೆ ಹಾಕಬೇಕು. ಸೊ ನೀವು ಈ ಒಂದು ವೃತ್ತಿ ಸ್ಟಾರ್ಟ್ ಮಾಡುವ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಈಗ ಒಂದು 5 ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಅಂದರೆ ಈ ಫೀಲ್ಡಲ್ಲಿ ಬಂದ ಮೇಲೆ, ಅಂದರೆ ಈ ರೆಸ್ಟೋರೆಂಟ್, ಹಾಗಾಗಿ ಈ ಫೀಲ್ಡಲ್ಲಿ 5 ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಓಕೆ, ಏನು ರೆಸ್ಟೋರೆಂಟ್ ಕೂಡ ಇದೆ ನಿಮ್ಮದು? ರೆಸ್ಟೋರೆಂಟ್ ಕೂಡ ಇದೆ. ಎಲ್ಲಿ? ಬ್ಯಾಂಗ್ಳೂರಲ್ಲಿ ಒಂದಿದೆ, ಇವಾಗ ಮಂಗಳೂರಲ್ಲಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಯಾವುದು? ಯಾವ? ಬ್ಯಾಂಗ್ಳೂರಲ್ಲಿರೋದು ಅಂದರೆ ಆನ್ಲೈನ್ ಕಿಚನ್, ಆಲ್ಮೋಸ್ಟ್ ಜನ ಗೊತ್ತಿರುತ್ತೆ, ಕ್ಲೌಡ್ ಕಿಚನ್ ಆ ಥರನೇ. ಸೊ ಮಂಗಳೂರಲ್ಲೂ ಕ್ಲೌಡ್ ಕಿಚನ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸ್ಟಾರ್ಟ್ ಮಾಡಿ ಇವಾಗ ನೆಕ್ಸ್ಟ್ ಅದನ್ನು ಈ ಥರ ಸಿಟ್ಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೆ ಇವಾಗ ಕ್ಲೌಡ್ ಕಿಚನ್ ಥರನೇ ಇದೆ. ನೆಕ್ಸ್ಟ್ ಹೆಸರು ಅದರ ನಿಮ್ಮ ಕ್ಲೌಡ್ ಕಿಚನ್ದು ಏನಾದರೂ ಅಂದರೆ ಈ ಝೊಮ್ಯಾಟೊ, ಸ್ವಿಗ್ಗಿ ಇದರಲ್ಲಿ ಎಲ್ಲ ಇದೆಯಾ ನಿಮ್ಮದು? ಹೇಗೆ? ಫೀಲಿಂಗ್ ಕಿಚನ್ ಅಂತ. ಯಾವುದು? ಫೀಲಿಂಗ್ ಕಿಚನ್. ಫೀಲಿಂಗ್, ಓಕೆ. ಅಂದ್ರೆ ಕುಕ್ ವಿತ್ ಫೀಲಿಂಗ್. ಅದೇ, ನಾವೇನೇ ತಿನ್ನೋ ಫುಡ್ಡಲ್ಲಿ ಫೀಲ್ ಇದ್ರೇನೆ ನಮಗೆ ಚೆನ್ನಾಗಿರುತ್ತೆ. ಹಾಗಾಗಿ ನೇಮ್ ಕೂಡ ಆ ಥರನೇ ಇಟ್ಟಿದ್ದು, ಫೀಲಿಂಗ್ ಕಿಚನ್ ಅಂತ. ಅಂದರೆ ತುಂಬ ಫ್ರೈ ಆಗುತ್ತೆ. ಸೊ ಫೀಲಿಂಗ್ ಕಿಚನ್ ಇದು ಏನು ಸ್ಪೆಷಾಲಿಟಿ? ಅಂದರೆ ಫೀಲಿಂಗ್ ಕಿಚನಲ್ಲಿ ಬಿರಿಯಾನಿ, ಎಲ್ಲ ಥರ ಬಿರಿಯಾನಿ ನಾವು ಮಾಡ್ತೀವಿ. ಅಂಬೂರ್ ಬಿರಿಯಾನಿ, ದೊನ್ನೆ ಬಿರಿಯಾನಿ, ಹೈದರಾಬಾದ್ ಬಿರಿಯಾನಿ, ಕೋಸ್ಟಲ್ ಬಿರಿಯಾನಿ, ಗೊತ್ತಾ? ಅಂದರೆ ಬಿರಿಯಾನಿ ಅಂದರೆ ಎಲ್ಲ ಥರ ಬಿರಿಯಾನಿ ನಿಮಗೆ ಅಲ್ಲಿ ಸಿಗುತ್ತೆ. ಪ್ರಾನ್ಸ್ ಬಿರಿಯಾನಿ ಆಗಲಿ, ಬೇರೆ ಬೇರೆ ಅಂದರೆ ಮಸಾಲ ಬೇರೆನೇ ಇರುತ್ತೆ, ದೊನ್ನೆ ಬಿರಿಯಾನಿ ಬೇರೆನೇ ಇರುತ್ತೆ, ಮತ್ತು ಅಂಬೂರ್ ಬಿರಿಯಾನಿ ಅಂದರೆ ಬೇರೆ ಥರನೇ, ಕೆಲವ್ರಿಗೆ ಗೊತ್ತಿರುತ್ತೆ ಆ ಥರದ್ದು. ಅದಕ್ಕಾಗಿ ತುಂಬ ಫ್ರೈ ಆಗಬೇಕು. ಸೊ ಹೇಗೆ ಗೋಲ್ಡನ್ ಬ್ರೌನ್ ಬರಬೇಕಾ ಏನು? ಸ್ವಲ್ಪ ಇದಾಗ್ತಾ ಬರಬೇಕು. ಆನಂತರ ಒಂದು ಇವಾಗ ಮಿಕ್ಸಿಯಲ್ಲಿ ಸ್ವಲ್ಪ ಪೇಸ್ಟ್ ಮಾಡಬೇಕು. ಓಕೆ. ಸೊ ಇದು ಕೊತ್ತಂಬರಿ ಸೊಪ್ಪು ಇದೆ, ಮತ್ತು ಪುದೀನ, ಮೆಣಸಿನಕಾಯಿ ಎಲ್ಲ ಮಿಕ್ಸ್ ಇದೆ ಇದರಲ್ಲಿಯಾ? ಅದರಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಹಸಿಮೆಣಸಿದೆ. ಸೊ ಎಷ್ಟು ಹಸಿಮೆಣಸು, ಎಷ್ಟು ಕೊತ್ತಂಬರಿ ಸೊಪ್ಪು ಅಂತ ಮಾಡಿದ್ದು? ಮೀಡಿಯಂ ಸ್ಪೈಸಿ ಇರಲಿ ಅಂತ. ಅಂದರೆ ನಾವು ಮಾಡೋ ಥರ ಅಂದರೆ ಯಾವ ಥರ ಇರೋದು ಅಂದರೆ ತುಂಬ ಇರುತ್ತೆ, ಅಂದರೆ 10 kg 5 kg ಮೇಲೆ ಇರುತ್ತೆ. ಸೊ ಇವಾಗ ನಾವು ಸ್ವಲ್ಪ ಅಷ್ಟು ಮಾಡಿದ್ದೀವಿ. ಓಕೆ. ಸೊ ತುಂಬ ಮಾಡೋರಿಗೆ ಸ್ವಲ್ಪ ಮಾಡುವಾಗ ತುಂಬ ಕಷ್ಟ ಅನಿಸುತ್ತಲ್ಲ? ಇದು ಇಷ್ಟಕ್ಕೆ ಏನಾದರೂ ನೀರು ಏನಾದರೂ ಹಾಕಬೇಕಾ? ಸಾಕಾ ಹೇಗೆ? ಸ್ವಲ್ಪ ಹಾಕಿ, ಸ್ವಲ್ಪ. ಸಾಕು.
ಹಾಕೊಳ್ಳೋದಾ? ಹಾಕಿ. ಎಸ್. ಸೊ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ ಇಷ್ಟ, ಐ ಮೀನ್ ಪುದೀನ ಇದ್ದರೆ ಒಳ್ಳೆ ಅರೋಮ. ಆ್ಯಕ್ಚುಲಿ ಏನಂದರೆ ಅದು ನ್ಯಾಚುರಲ್ ಕಲರ್ ಬರುತ್ತೆ. ಹ್ಞೂ ಅಂದರೆ ನಮ್ದು ಯಾವುದಕ್ಕೂ ಕೂಡ ಕಲರ್ನ ನಾವು ಆ್ಯಡ್ ಮಾಡಲ್ಲ. ಸೊ ನ್ಯಾಚುರಲ್ ಆಗಿ ಬರುತ್ತೆ. ಸೊ ಅದಕ್ಕಾಗಿ ಈ ಥರ ಬರುತ್ತೆ ಫೈನಲಿ. ಸೊ ಸ್ವಲ್ಪ ಹೊತ್ತು ಈ ಥರನೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಹಸಿ ಹಸಿ ಬರುತ್ತೆ ಸ್ವಲ್ಪ. ಅದಕ್ಕೆ ಇವಾಗ ನೀರು ಕೊಡಿ. ಹಾಕ್ಲಾ ಇದಕ್ಕೇನೆ? ಎಷ್ಟು ಒಂದು ಅಂದಾಜು? ಹೇಳ್ತೀನಿ. ಸಾಕು. ಅಂದರೆ ಇವಾಗ ನಾವು ಇದು ಚಿಕನ್ನ ಬೇಯಿಸಕ್ಕೆ ಈಗ ನೀರನ್ನ ನಾವು ಇಷ್ಟೇ ಆ್ಯಡ್ ಮಾಡಬೇಕು. ಸ್ವಲ್ಪ ಬಿಸಿ ಆದಮೇಲೆ ಚಿಕನ್ನ ಆ್ಯಡ್ ಮಾಡಬೇಕು. ಸೊ ಬಿಸಿ ಆಗ್ತಿದೆ, ಸ್ವಲ್ಪ ಬಿಸಿ ಆಗಿ. ಸೊ ಇವಾಗ ಬಿಸಿ ಆಗ್ತಾ ಬಂದು ಚಿಕನ್ನ ಆ್ಯಡ್ ಮಾಡೋಣ. ಸೊ ಇದಕ್ಕೆ ಮ್ಯಾರಿನೇಷನ್ ಏನು ಅಗತ್ಯ ಇಲ್ವಾ? ಅಂದರೆ ಇದು ನಾಟಿ ಸ್ಟೈಲ್ ಇರುತ್ತೆ ಗೊತ್ತಾ? ನೀವು ಈ ಕಡೆ ತಿಂದಿದ್ದವ್ರಿಗೆ ಗೊತ್ತಿರುತ್ತೆ. ಬೆಂಗಳೂರಲ್ಲಿ ನಾಟಿ ಸ್ಟೈಲ್ ಅಂದರೆ ದೊಣ್ಣೆ ಬಿರಿಯಾನಿ ಈ ಥರನೇ ಬರುತ್ತೆ. ಏನು ಮಾಡೋಕ್ಕಿಲ್ಲ, ನ್ಯಾಚುರಲ್ ಆಗಿ ಸ್ವಲ್ಪ ಕುದಿಬೇಕು. ಆಮೇಲೆ ಇದು ಮಸಾಲ ನಮ್ಮದೇ ಆದ, ಅಂದರೆ ದೊಣ್ಣೆ ಬಿರಿಯಾನಿ ಈಗ ಆಲ್ಮೋಸ್ಟ್ ತುಂಬ ಕಡೆ ಮಾಡ್ತಾರೆ. ಸೊ ಮಸಾಲಾನ ಅವರೇ ಪ್ರಿಪೇರ್ ಮಾಡ್ತಾರೆ. ಇದರಲ್ಲೊಂದು 16 ಐಟಮ್ಸ್ ಇದೆ. ಏನೆಲ್ಲ ಇದೆ ಇದರಲ್ಲಿ? ಚಕ್ಕೆ, ಲವಂಗ ಮತ್ತು ತುಂಬ ಇದೆ. ಅಂದರೆ ಹೇಳ್ತಾ ಹೋದರೆ ಕೆಲವೊಂದು ಐಡ್ ಮಾಡೋಣ ಅಂತ. ಸೊ ಇಲ್ಲಿ ಇದರಲ್ಲಿ ಇದು ಆದರೆ ಒಂದು ಬೇಸಿಕ್ ಖಡಾ ಮಸಾಲ ಇದರಲ್ಲಿ ನನಗೆ ನೋಡ್ತಾ ಇರುವಾಗ ಧನಿಯಾ ಇದೆ, ಧನಿಯಾ, ಜೀರಾ, ಚಕ್ಕೆ, ಲವಂಗ, ಪೆಪ್ಪರ್ ಎಲ್ಲ ಇದೆ. ಸೊ ಇದೆಲ್ಲ ಗ್ರೈಂಡ್ ಮಾಡಿ ಹಾಕಿದ್ರೇನೆ ಚೆನ್ನಾಗಿ ಬರೋದು. ಸೊ ಅಂದ್ರೆ ಈಗ ಹೈದ್ರಾಬಾದ್ ಬಿರಿಯಾನಿ ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ಚಕ್ಕೆ, ಲವಂಗ ಎಲ್ಲ ನಮ್ಗೆ ಸಿಗುತ್ತೆ ನೋಡಕ್ಕೆ. ಬಟ್ ಇದ್ರಲ್ಲಿ ಏನಂದ್ರೆ ಗ್ರೈಂಡ್ ಮಾಡಿ ಬಂದ್ರೆ ನಿಮ್ಗೆ ಅದೊಂದು ತಿನ್ನುವಾಗ ಏನಂದ್ರೆ ಪುಲಾವ್ ತರ ಫೀಲ್ ಆಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಜನರಿಗೆ ಈಗ ಸಪ್ರೇಟ್ ತಿನ್ನೋಕೆ ಇಷ್ಟ ಇರೋದು. ಅದಕ್ಕೆ ಇದ್ರಲ್ಲೇ ಇದ್ರೆ ಇದೊಂದು ಅದು ಒನ್ ಪಾಟ್ ಮೀಲ್ ತರ ಎಲ್ಲ ಬರಬೇಕು ಅಷ್ಟೇ. ಚಿಕನ್ದು ಕೂಡ ಫೀಲ್ ಇದರಲ್ಲಿ ಸಿಗುತ್ತೆ. ಅಂದ್ರೆ ಚಿಕನ್ ಬಾಯ್ಲ್ ಆಗ್ತಾ ಹೋದಾಗ ಚಿಕನ್ ಮಸಾಲ ಆಡ್ ಆಗ್ತಾ ಹೋಗುತ್ತೆ. ಆಮೇಲೆ ಈ ಮಸಾಲ ಎಲ್ಲ ಸೇರಿ ಆಡ್ ಆಗ್ತಾ ಹೋದಾಗ ಇದಾಗುತ್ತೆ. ಹಾಕೊಳ್ಳಿ. ಇವಾಗ ನಾವು ಸ್ವಲ್ಪ ಹಾಕ್ತೀವಿ, ಯಾಕಂದ್ರೆ ಇಲ್ಲಿ ನಾವು ಮಾಡೋದು ಸ್ವಲ್ಪ ಅಲ್ಲ, ಅದಕ್ಕಾಗಿ ಸ್ವಲ್ಪ ಆಡ್ ಮಾಡ್ತೀವಿ. ಒಂದು 2.5 ಸ್ಪೂನ್ ಅಷ್ಟೇ. ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ಲ್ ಆದ ತಕ್ಷಣ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ರೈಸ್ ಆ್ಯಡ್ ಮಾಡಬೇಕು. ಅಂದರೆ ಫಸ್ಟ್ ಸ್ವಲ್ಪ ಚಿಕನ್ ಬೇಯಬೇಕು ಅದರಲ್ಲಿ. ಬೆಲ್ಲ ಅಷ್ಟೊಂದು ಬೇಯಬಾರ್ದು, ಯಾಕಂದ್ರೆ ತುಂಬ ಬೇಯಿದ್ರೆ ಈಗ ರೈಸ್ ಹಾಕುವಾಗ ಚಿಕನ್ ಬೆಂದು ತುಂಬ ಇದಾಗುತ್ತೆ. ಸ್ವಲ್ಪ ಸ್ವಲ್ಪ ಬೇಯಿಸ್ಬೇಕು. ಅಂದರೆ ನಾವು ಒಂದೊಂದು ರೌಂಡ್ ಇದಾದ್ಮೇಲೆ ಆ್ಯಡ್ ಮಾಡ್ತಾ ಹೋಗ್ಬೇಕು. ಈಗ ನೆಕ್ಸ್ಟ್ ಈಗ ಸ್ವಲ್ಪ ಹೊತ್ತಾದ್ಮೇಲೆ ರೈಸ್ ಹಾಕ್ಬೇಕು. ರೈಸ್ ಹಾಕಿದ ಮೇಲೆ ಬೇಯಕ್ಕೆ ಬಿಡಬೇಕು. ಇವಾಗ ರೈಸ್ನ ಆ್ಯಡ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನೀವು ಕ್ಲೌಡ್ ಕಿಚನ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಗಿದೆ? ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಅಂದರೆ ಮಿಡ್ನೈಟಲ್ಲಿ 3 ಇಂದ 6ವರೆಗೂ ಇಲ್ಲಿ ದೊಣ್ಣೆ ಬಿರಿಯಾನಿ ಮತ್ತು ಕಾಲ್ ಸೂಪ್, ತಟ್ಟೆ ಇಡ್ಲಿ, ಬ್ಯಾಂಗ್ಳೂರ್ ಥರದ್ದೆಲ್ಲ ಸಿಗುತ್ತೆ. ಬಟ್ ಲೊಕೇಶನ್ ಏನಪ್ಪ ಅಂದರೆ ಈ ಫೀಲಿಂಗ್ ಕಿಚನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋದರೆ ಅಲ್ಲೇ ಲೊಕೇಶನ್ನ ಮೆನ್ಷನ್ ಮಾಡಿದ್ವಿ. ಯಾಕಂದರೆ ಇವಾಗ ನಾನು ಹೇಳಕ್ಕೆ ಹೋದರೆ ಆ ಲೊಕೇಶನ್ ಏನಕ್ಕಂದರೆ ಈಗ ಚೇಂಜ್ ಮಾಡ್ತೀವಿ. ಈಗ ನಾವು ಅಲ್ಲಿಂದ ಕಿಚನಲ್ಲಿ ಪ್ರಿಪೇರ್ ಮಾಡಿ ಸ್ವಲ್ಪ ಬೇರೆ ಕಡೆಗೆ ಬರ್ತೀವಿ. ಅಂದರೆ ನಿಮ್ಮ ಫುಡ್ ಕಾರ್ಟ್ ಕೂಡ ಇದೆ? ಫುಡ್ ಕಾರ್ಟ್ ಕೂಡ ಇದೆ. ಅದಕ್ಕಾಗಿ ಇವಾಗ ಏನೇ ನಿಮಗೆ ಲೊಕೇಶನ್ ಬೇಕಿದ್ರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅಲ್ಲಿಂದ ನೋಡಿ ಬರ್ಬೋದು. ಅರ್ಲಿ ಮಾರ್ನಿಂಗ್ ಇರುತ್ತೆ, 3 ರಿಂದ 6 ಗಂಟೆವರೆಗೆ ಇರುತ್ತೆ ಅಷ್ಟೇ. ಹೆಚ್ಚಾಗಿ ಇದು ತುಂಬ ಸೇಲ್ ಆಗುವಂಥ ಲೊಕೇಶನ್ಸ್ ಎಲ್ಲಿ? ಅಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಹೋಗುತ್ತೆ, ಯಾಕಂದರೆ ಸಾಫ್ಟ್ವೇರ್ ಕಂಪ್ನಿ, IT ಎಲ್ಲ ಇಲ್ಲಿ ಮಂಗಳೂರಲ್ಲಿ ಇವಾಗ ಡೆವಲಪ್ ಆಗ್ತಿದೆ. ಹಂಗಾಗಿ ಇನ್ನು ನೆಕ್ಸ್ಟ್ ಮೆಟ್ರೋ ಎಲ್ಲ ಬರುತ್ತೆ 5 years. ಅದಕ್ಕೆ ನಾವು ಸ್ಟಾರ್ಟಿಂಗ್ ಈಗನೇ ಬಂದು ಸ್ವಲ್ಪ ಮಾರ್ಕೆಟಿಂಗ್ನ ಇದು ಮಾಡಿರೋಣ. ಅದಕ್ಕೆ ಆ್ಯಕ್ಚುಲಿ ನಮಗೆ ಬ್ಯಾಂಗ್ಳೂರಲ್ಲಿ ಮಾಡಿದಾಗ ಗೊತ್ತಾಯಿತು ಬಿಸ್ನೆಸ್ ಯಾವ ಥರ ಏನಂತ. ಅದಕ್ಕಾಗಿ ಮಂಗಳೂರಲ್ಲಿ ಫಸ್ಟ್ ನಾವೇ ಅಂದರೆ ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಅರ್ಲಿ ಮಾರ್ನಿಂಗ್ ಆ ಥರದ್ದು ಎಲ್ಲ ಕಾನ್ಸೆಪ್ಟ್ ಮಾಡಿಲ್ಲ. ಅದಕ್ಕಾಗಿ ನಾವು ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈಗ ನಾವು ಸಾಲ್ಟ್ ಆ್ಯಡ್ ಮಾಡಲಿಲ್ಲ, ಅದು ಫ್ಲೇವರ್ ಆ್ಯಡ್ ಆಗಬೇಕಲ್ವಾ? ಮಾಡಿಲ್ಲ, ಮತ್ತೆ ಮಾಡೋದು ನೋಡಿ. ಸಾಲ್ಟ್ ಏನಂದ್ರೆ ಇದರಲ್ಲಿ ನಾವು ಲೈಟಲ್ಲಿ ಹಾಕಿರ್ತೀವಿ, ಅದರಲ್ಲೂ ಕೂಡ ಇದೆ. ಸ್ವಲ್ಪ ಸ್ವಲ್ಪ ರುಬ್ಬಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿರ್ತೀವಿ. ಯಾಕಂದ್ರೆ ಮತ್ತೆ ಸ್ವಲ್ಪ ಬೇಕಿದ್ರೆ ನಾವು ನೋಡಿ ಮಾಡೋದು. ಈ ಥರ ಆದಮೇಲೆ ಈ ಟೈಪ್ ಬರುತ್ತಲ್ಲ, ಈ ಟೈಪ್ ಬಂದಮೇಲೆ
ದಮ್ ಮಾಡೋದು ನಾವು. ಹ್ಞೂ ದಮ್ ಮಾಡಿದ್ಮೇಲೆ ಆ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ದಮ್ ಬಿರಿಯಾನಿ ಹೇಳ್ತಾರಲ್ಲ, ಅದು ದಮ್ ಮಾಡಿದ್ರೇನೆ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ ದಮ್ ಮಾಡಕ್ ಆಗಲ್ಲ, ಆದ್ರೂ ನಾವು ಇದ್ರಲ್ಲೇ ಅಡ್ಜಸ್ಟ್ ಮಾಡ್ಬೇಕು. ಬಟ್ ಇದನ್ನ ದಮ್ ಮಾಡಿ ಬೇಯಿಸುವಂಥದ್ದು ಇದು. ದೊನ್ನೆ ಬಿರಿಯಾನಿ ಅಂದ್ರೆ ದಮ್ ಮಾಡಿ ತಿಂದ್ರೆ ಬಿರಿಯಾನಿ, ಯಾವ ಬಿರಿಯಾನಿ ಕೂಡ ದಮ್ ಮಾಡಿದ್ರೆ ನಿಮ್ಗೆ ತಿನ್ನುವಾಗ ಇನ್ನೂ ಫೀಲ್ ಅದು ಬೇರೆ ತರ ಆಗುತ್ತೆ. ಯಾಕಂದ್ರೆ ದಮ್ ಆದಷ್ಟು ಎಲ್ಲ ಮಸಾಲೆ ಇದೆಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ ರೈಸ್ಗೆ, ಅದು ಎಲ್ಲದಕ್ಕೂ ಚಿಕನ್ಗೆ ಅದು ಫೀಲ್ ಇನ್ನೂ ಕೂಡ ಗುಡ್ ಕೊಡುತ್ತೆ. ಅದಕ್ಕಾಗಿ ದಮ್ ಮಾಡ್ಬೇಕು. ಬಟ್ ಮನೆಯಲ್ಲಿ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನೇ ಇದ್ರು ರೆಸ್ಟೋರೆಂಟಲ್ಲೆಲ್ಲ ಮಾಡಿದಾಗ ಸರಿಯಾಗಿ ಆ ಥರನೇ ಬರುತ್ತೆ. ಈ ಥರ ನಾವು ಇಷ್ಟು ಅಂದರೆ ಈ ಥರ ಮಾಡಿ ಇದಕ್ಕೆ ಮುಚ್ಚಬೇಕು. ಅಂದರೆ ಲಿಡ್ ಇಟ್ಕೊಳ್ಳೋದಾ? ಮುಚ್ಚಿದ್ರೆ ನಡೆಯುತ್ತೆ. ವಿಸಿಲ್ ಇಡಬೇಕಾ? ಬೇಡ, ಜಸ್ಟ್ ಮುಚ್ಚಿದ್ರೆ ಸಾಕು. ತುಂಬ ಸ್ಲೋ ಆಗಿಡೋಣ. ಅಂದರೆ ಅರ್ಧ ಇದು ಸ್ವಲ್ಪ ನೀರು ಎವಾಪರೇಟ್ ಆಗಿ ಸ್ವಲ್ಪ ಮೇಲೆ ಬರ್ತಾ ಇರುವಾಗ ನಾವು ಅದನ್ನು ಲಿಡ್ ಇಟ್ಕೊಳ್ಳೋದು. ಫುಲ್ ಸಿಮ್ಮಲ್ಲಿದೆ. ಇದಾದ್ಮೇಲೆ ಇದಕ್ಕೆ ಬನಾನದು ನಾವೇನಾದ್ರೂ ಇದ್ರೆ ಹಾಕ್ತೀವಿ. ಎಲೆ ಹಾಕಿದ ಮೇಲೆ ಗೀ ಹಾಕ್ತೀವಿ. ಗೀ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಮತ್ತೆ ತಿರ್ಗಿ ಮುಚ್ತೀವಿ. ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ತೆಗಿಯೋಣ ಒಂದ್ಸಲ. ಓಕೆ, ಇನ್ನೊಂದ್ಸಲ ತೆಗೆದು ಇದನ್ನು ಈ ಥರ ಮಾಡಬೇಕು. ತಿರ್ಗಿ ಮುಚ್ಚೋಣ, ಮತ್ತೆ ಗೀ ಗೀ ಹಾಕೊಳ್ಳೋದಾ? ಎಸ್. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು KC ಅವರ ಶುದ್ಧ ಹಸುವಿನ ತುಪ್ಪ. ಸೊ ಈ ತುಪ್ಪದ ಪರಿಮಳವೇ ಸಾಕು, ಯಾವುದೇ ಅಡುಗೆ ಮಾಡಿ ಎಲ್ಲ ಓಡೋಡಿ ಬರಬೇಕು. ಸೊ ಗ್ರ್ಯಾನ್ಯೂಲ್ಸ್ ಆಗಿ ಇದೆ, ಅಂದರೆ ಒಂಥರ ಗ್ರ್ಯಾನ್ಯೂಲ್ ತುಪ್ಪ ಇದ್ದರೆ ತುಂಬ ಒಳ್ಳೆಯದಿರುತ್ತೆ. ತುಪ್ಪ ಆ್ಯಡ್ ಮಾಡಿದ್ಮೇಲೆ ಇನ್ನೂ ಫ್ಲೇವರ್ ಸ್ವಲ್ಪ ಬೇರೆ ಥರ ಬರುತ್ತೆ. ಇನ್ನು ಅದಕ್ಕೆ ಬನಾನದು ಇಲ್ಲಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾವಾದರೆ ಡೈಲಿ ಆ್ಯಡ್ ಮಾಡ್ತೀವಿ. ಬಟ್ ತುಪ್ಪ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಅದು ಬರುತ್ತೆ. ಸ್ವಲ್ಪ ಮುಚ್ಚಿಬಿಡೋಣ. ಲಿಡ್ ಇಟ್ಕೊಳ್ಳೋದಾ? ಓಕೆ. ಸೊ ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಯೂಶ್ವಲಿ ಬಿರಿಯಾನಿ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರು ತುಪ್ಪ ಬೇಕೇ ಬೇಕು, ಹಾಕ್ತಾರೆ. ಸೊ ಕೆಲವರು ಅದೇ ಮಾಡುವಾಗ ಕೆಲವರು ಏನು ಗೊತ್ತಾ ಹಾಕಲ್ವಾಗ ಇರ್ತಾರೆ. ಬಟ್ ಇದಕ್ಕೆ ಏನಂದ್ರೆ ಲೇಟಾಗಿ ಆ್ಯಡ್ ಮಾಡಬೇಕು. ಅದು ತುಪ್ಪ ಲಾಸ್ಟ್ಗೆ ಆ್ಯಡ್ ಮಾಡಿದ್ರೆ ನಿಮ್ದು ದಮ್ ಆಗ್ತಾ ಹೋಗುತ್ತಲ್ಲ, ಆಗ ರೈಸ್ ನೀರಿದ್ದದೆಲ್ಲ ಬಿಟ್ಟು ಅಂದ್ರೆ ಡ್ರೈ ಆಗ್ತಾ ಬರುತ್ತೆ. ಆಗ ಇನ್ನೂ ಫ್ಲೇವರ್ ಚೆನ್ನಾಗಿ ಜಾಸ್ತಿ ಕೊಡುತ್ತೆ. ಇವಾಗ ನಾವು ಇದನ್ನು ಆ್ಯಡ್ ಮಾಡಬೇಕು. ಸೊ ಯಾವುದೇ ಡಿಶ್ ಮಾಡುವಾಗ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಬಿದ್ದರೆ ಅದರದ್ದೊಂದು ಫ್ಲೇವರೇ ತುಂಬ ಚಂದ ಇರುತ್ತೆ. ಇದಕ್ಕೆ ಹುಳಿ ಅಂದ್ರೆ ಇದು ಲೆಮನ್ ಬೇಕಿದ್ರೆ ಹಾಕ್ತೀವಿ, ಇಲ್ಲದ್ರೆ ಅಂದ್ರೆ ಅದು ಇವಾಗ ಆಲ್ರೆಡಿ ಟೇಸ್ಟ್ ಆಗಿದೆ, ಸುಮ್ಮನೆ ಬೇಡ. ಯಾಕಂದ್ರೆ ನಾವು ಅದ್ರಲ್ಲಿ ಮಾಡುವಾಗ ಅದೇ ತುಂಬಾ ದೊಡ್ಡದಿರುತ್ತೆ, ತುಂಬ ಟೈಮ್ ಹಿಡಿದೆ, ಅದಕ್ಕೆ ಲೆಮನ್ ಆ್ಯಡ್ ಮಾಡ್ಬೇಕು. ಇದು ಇವಾಗ ಚಿಕ್ಕದಲ್ಲ, ಲೆಮನ್ ಬೇಡ. ಲೆಮನ್ ಆ್ಯಡ್ ಮಾಡಿದ್ರೆ ತುಂಬಾ ಮತ್ತೆ ಇದಾಗುತ್ತೆ, ಅದಕ್ಕೆ ಲೆಮನ್ ಬೇಡ ಅಂತ. ಆಯ್ತಾ ಇದೀಗ? ಆಗಿದೆ. ಕೊಡಿ. ಅಂದ್ರೆ ಇವಾಗ ಪ್ಲೇಟಿಗೆ ಹಾಕಿದ್ಮೇಲೆ ಅದು ಸ್ಲೋ ಡ್ರೈ ಆಗುತ್ತೆ. ಗ್ಯಾಸ್ ಆಫ್ ಮಾಡೋದಾ? ಗ್ಯಾಸ್ ಆಫ್ ಮಾಡಿ. ಅದು ಸ್ಪೂನ್. ಎಸ್, ತಗೊಳ್ಳಿ. ದೊನ್ನೆ ಬಿರಿಯಾನಿ ನಿಮಗೆ ಟ್ರೈ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಅರೋಮಾ ಸೂಪರಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಸೊ ಬಿಸಿ ಆದಂಥ ಅರೋಮ್ಯಾಟಿಕ್ ದೊನ್ನೆ ಬಿರಿಯಾನಿ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ.
ದೊನ್ನೆ ಬಿರಿಯಾನಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಹುರಿಯಿರಿ. ಇನ್ನೊಂದೆಡೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಪುದೀನಾ ಸೊಪ್ಪಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಈರುಳ್ಳಿಗೆ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಆ ನಂತರ ಸ್ವಲ್ಪ ನೀರು, ಕೋಳಿ ಮಾಂಸ, ಬಿರಿಯಾನಿ ಮಸಾಲ, ಬೆಳ್ತಿಗೆ ಅಕ್ಕಿ ಹಾಕಿ ಬೇಯಿಸಿ. ಅಕ್ಕಿ ಸ್ವಲ್ಪ ಬೇಯುತ್ತಾ ಬರುವಾಗ ಸ್ವಲ್ಪ ತುಪ್ಪ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ದೊನ್ನೆ ಬಿರಿಯಾನಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.